ಗ್ರಾಹಕ ಪಾವತಿಸಿದ ಹಣವನ್ನು ಬೆಸ್ಕಾಂಗೆ ಪಾವತಿ ಮಾಡದೆ ವಂಚಿಸಿರುವ ಘಟನೆ ಗುಬ್ಬಿ ನಗರದ ಬೆಸ್ಕಾಂನಲ್ಲಿ ನಡೆದಿದ್ದು, ಕಿರಿಯ ಸಹಾಯಕರಾದ ಮಲ್ಲೇಶ್ ನಡೆಸಿದ ವಂಚನೆಗೆ ಗುಬ್ಬಿ ಬೆಸ್ಕಾಂ ಎಇಇ ಅನಿಲ್ ಕುಮಾರ್ ದಂಡ ಪಾವತಿಸುವಂತಾಗಿದೆ. ಗ್ರಾಹಕ ರೇಣುಕಾ ಪ್ರಸಾದ್ ಎಂಬುವವರು 1 ತಿಂಗಳ ಹಿಂದೆ ತಮ್ಮ ಅಂಗಡಿ ಮತ್ತು ರಾಗಿ ಮಿಲ್ನ ಒಟ್ಟು 12,360 ರೂಪಾಯಿ ವಿದ್ಯುತ್ ಬಿಲ್ಗಳನ್ನು ಗುಬ್ಬಿ ನಗರದ ಬೆಸ್ಕಾಂ ಕಚೇರಿಗೆ ತೆರಳಿ ಪಾವತಿಸಿದ್ದಾರೆ. ಈ ವೇಳೆ ಕರ್ತವ್ಯದಲ್ಲಿದ್ದ ಕಿರಿಯ ಸಹಾಯಕ ಮಲ್ಲೇಶ್ ಗ್ರಾಹಕ ನೀಡಿದ ಹಣವನ್ನು ಪಾವತಿಸದೆ ಪ್ರಿಂಟರ್ ಸಮಸ್ಯೆ ಇದೆ ಎನ್ನುವ ಕಾರಣ ನೀಡಿ ರಶೀದಿ ನೀಡದೆ ಹಣವೂ ಪಾವತಿಸದೆ ವಂಚಿಸಿದ್ದಾರೆ ಎನ್ನಲಾಗಿದೆ. ಇದಾದ ಬಳಿಕ ತಾವು ವಂಚನೆಗೊಳಗಾಗಿರುವ ವಿಚಾರ ಗ್ರಾಹಕನಿಗೆ ತಿಳಿದು ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಅವರು ಸಿಬ್ಬಂದಿ ಮಲ್ಲೇಶ್ ವಿರುದ್ಧ ಬೆಸ್ಕಾಂ ಎಇಇ ಅನಿಲ್ ಕುಮಾರ್ಗೆ ದೂರು ನೀಡಿದ್ದಾರೆ. ಅನಿಲ್ ಕುಮಾರ್ ಅವರು ಮಲ್ಲೇಶ್ನನ್ನು ವಿಚಾರಣೆ ನಡೆಸಿದಾಗ ಹಣ ಪಾವತಿ ಮಾಡಿಲ್ಲ ಎಂದು ಆತ ಒಪ್ಪಿಕೊಂಡಿದ್ದು, ಪ್ರಿಂಟರ್ ಸಮಸ್ಯೆ ಇತ್ತು ಎನ್ನುವ ಕಾರಣ ನೀಡಿದ್ದಾನೆ. ಇನ್ನು ಈ ವಿಚಾರ ಬೆಸ್ಕಾಂ ಮೇಲಾಧಿಕಾರಿ ಜಗದೀಶ್ ಅವರ ಗಮನಕ್ಕೂ ಬಂದಿದ್ದು, ಅವರು ಮಲ್ಲೇಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಕರ್ತವ್ಯ ಲೋಪದಡಿಯಲ್ಲಿ ನಿನ್ನನ್ನು ಅಮಾನತು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರಲ್ಲದೆ ಈತನ ವಿರುದ್ಧ ಶಿಸ್ತು ಕ್ರಮಕ್ಕೆ ವರದಿ ನೀಡುವಂತೆ ಎಇಇ ಅನಿಲ್ ಕುಮಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಿಬ್ಬಂದಿಯ ವಂಚನೆಯಿಂದ ಹತಾಶೆಗೊಂಡ ಬೆಸ್ಕಾಂನ ಎಇಇ ಅನಿಲ್ ಕುಮಾರ್ ಕೊನೆಗೆ ತಾವೇ ಗ್ರಾಹಕರ ಹಣವನ್ನು ಸಂದಾಯ ಮಾಡಲು ಮುಂದಾಗಿದ್ದಾರೆ. ಸದ್ಯ ಬೆಸ್ಕಾಂನಲ್ಲಿ ಹಣ ಪಾವತಿಸುವ ವೇಳೆ ಗ್ರಾಹಕರು ಎಚ್ಚರದಿಂದ ಇರಬೇಕು ಎನ್ನುವಂತಹ ಮಾತುಗಳು ಇದೀಗ ಕೇಳಿಬಂದಿವೆ. ಕಳಿಸಿದ್ದೀನಿ ಸರ್, ತಮಗೆ ಕಳಿಸಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ ಸರ್. 20 ಸರ್. ಸರಿ ಸರ್, ಸರಿ ಸರ್, ಸರಿ ಸರ್, ಓಕೆ ಸರ್, ಆಯ್ತು ಆಯ್ತು ಸರ್. ಎಸ್ ಸರ್, ಸರಿ ಸರ್, ಸರಿ ಸರ್, ಓಕೆ ಸರ್, ಓಕೆ ಸರಿ ಸರ್, ಎಸ್ ಸರ್, ಸರಿ ಸರ್, ಆಯ್ತು, ಸರಿ ಸರ್, ಓಕೆ ಸರ್, ಓಕೆ ಸರ್, ಓಕೆ ಸರ್. ಇಲ್ಲ ಇಲ್ಲ ಸರ್, ಬರ್ಸ್ಕೊಂತೀನಿ. ಎಸ್ ಸರ್, ಎಸ್ ಸರ್, ಹಾಂ ಸರ್, ಎಸ್ ಸರ್, ಓಕೆ ಸರ್. ಅವ್ನು ಮಾಡಿರೋ ತಪ್ಪಿಗೆ ನೀವ್ಯಾಕೆ ದಂಡ ಕೊಡ್ತೀರಾ? ನಾನು ಸ್ಪಷ್ಟ ಹೇಳಿ ಸರ್, ನೀವು ಅವನೇ ಅವನು ಮಾಡಿರೋ ಅಂತ ಕೆಲಸಕ್ಕೆ ನೀವ್ಯಾಕೆ ಕೊಡ್ತೀರಾ? ಬರೀರಿ ನಿಮಿಷ ಅಲ್ವಾ? ಈಗ ಸಾಹೇಬರು ಮಾತಾಡಿದ್ದೀನಿ, ಅವ್ರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅವ್ನು ಹೋಗ್ಬಿಟ್ಟಿದ್ದೇನೆ ಅಂತ ದುಡ್ಡಿನ ಅಂತ ಕಾಣ್ತದೆ. ಈಗ ರಿಪೋರ್ಟ್ ಮಾಡೋದು ಮಾಡ್ತೀನಿ, ನಿಮ್ಮ ಅರ್ಜಿ ಹಂಗೆ ಇಟ್ಕೊಂಡಿರ್ತೀನಿ, ನಿಮ್ಮ ಅರ್ಜಿ ಹಂಗೆ ಇಟ್ಕೊಂಡಿರ್ತೀನಿ, ನಿಮ್ಮ ರೆಸಿಪ್ಟಿಗೆ ಹಾಕಿಸ್ತೀನಿ, ಆಯ್ತಾ? ನಿಮ್ಗೆ 12,300 ನಿಮ್ಗೆ ಜಾಸ್ತಿ ಬಂದ ತಾನೆ ಬಂದ ನೀವು ಈಗ ನಿಮ್ಮ ಗಲ್ಲಪೆಟ್ಟಿಗೆಯಲ್ಲಿ ನಿಮ್ಮ ಇದರಲ್ಲಿ ಗಲ್ಲಪೆಟ್ಟಿಗೆಯಲ್ಲಿ 12,340 ರೂಪಾಯಿ ಜಾಸ್ತಿ ಬಂದ್ಮೇಲೆ ಇವ್ರು ಹೆಂಗಿದ್ರು ನೀವು ಬರ್ಕೊಟ್ಟಿದ್ದೀರಾ ಇದು ಇವ್ರದೇ ಅಂತ, ನಿಮ್ಗೆ ಎಕ್ಸೆಸ್ ಅಮೌಂಟ್ ಕೊಡ್ಲಿಲ್ವಾ? ಮತ್ತೆ ಯಾಕೆ ಕ್ಯಾಶ್ ಕೊಡ್ಬೇಕಾಗ್ತದೆ ನೀವು? ಅವ್ರದೇ ದುಡ್ಡಿಸ್ ಕಟ್ಟಿದ್ದೀರಾ, ನಾನು ಟೈಮ್ ಹಾಕಿದ್ದೀರಾ, ಮತ್ತೆ ಅವ್ರದಿಂದ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ? ಸರ್ ಅವತ್ತು ಒಂದು 20 ಶೀಟ್ ಇದಾವೆ. 20ರಲ್ಲಿ ಇವರು ಆರಾಮ ಬರೀತದ್ರಲ್ಲಿ ಇಲ್ಲ ಸರ್, ನೋಡಿ ಇಲ್ಲೇ ದುಡ್ಡು ಸೈನ್ ಹಾಕಿದ್ರಲ್ಲ, ಹಾಕೊಟ್ಟಿದ್ದೀನಿ ಸರ್, ಇಲ್ಲ ಅಂತಲ್ಲ ಸರ್, ರಿಸೀವ್ ಹಾಕೊಡಿ ನೆಕ್ಸ್ಟ್ ಕೊಡ್ತೀವಿ ಅಂತಂದ್ರು. ಆಯ್ತು ಸರ್, ತೋಡಿ. ನೀವು ಎಕ್ಸೆಸ್ ಅಮೌಂಟ್ ಬಂದಿದ್ದಷ್ಟೇ ಕಟ್ಟಬೇಕಾಗಿತ್ತಲ್ಲ, ನಮ್ಮ ಗಮನಕ್ಕೆ ತರ್ಬೋದಾಯ್ತಲ್ಲ. ನೋಡಿ ಸರ್, ನನ್ನ ಅಮೌಂಟ್ ಅಲ್ಲಿ ನನ್ನ ಅವತ್ತು ಖಜಾನೆ ಕಲೆಕ್ಷನ್ ಹೋದಾಗ ಇಷ್ಟು ಅಮೌಂಟ್ ಎಕ್ಸೆಸ್ ಬಂದಿದ್ದೀನಿ ನಾನು ಕೇಳೋದು ನನ್ನ ಗಮನಕ್ಕೆ ಬರ್ಬೋದಾಯ್ತಲ್ವಾ? ಆಮೇಲೆ ನಾನು ಕೂಡ ನಿಮ್ಗೆ ಲೆಟರ್ ಕೊಡ್ತಿದ್ದೀನಿ ಅಲ್ವಾ? ಇದಕ್ಕೇನು ರೆಸ್ಪಾನ್ಸ್? ನನ್ನ ಲೆಟರ್ ನೀವು ರಿಜೆಕ್ಟ್ ಮಾಡಿದ್ದೀರಿ, ಇಸ್ಕೊಂಡಿಲ್ಲ. ನಾನು ನಿಮ್ಗೆ ಲೆಟರ್ ಕೊಟ್ರೆ, ಇದ್ರ ಬಗ್ಗೆ ಶೋಕಾಸ್ ನೋಟಿಸ್ ಕೊಟ್ರೆ ನಿನ್ನ ರಿಜೆಕ್ಟ್ ಮಾಡಿದ್ದೆ, ನಾನು ಅದನ್ನೇ ಸಾಹೇಬ್ ಬರ್ತಿದ್ದೀನಿ. ಯು ಆರ್ ರಿಫ್ಯೂಸ್ಡ್ ಅಂದ್ರೆ ನೀವು ತಪ್ಪು ಮಾಡಿದ್ದ ಪ್ರೂವ್ ಆಗೋಯ್ತು.
ಒಬ್ಬ AWE ಲೆಟರ್ ಕೊಟ್ರೆ ನೀವು ರಿಫ್ಯೂಸ್ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಪ್ರೂವ್ಡ್. ನಾನು ಅದನ್ನ ಈಗ ಕೊಡ್ತಿರೋದು. ಈಗ ನೋಡಿ ನಮ್ಮ ಕಂಪನಿ ಮರ್ಯಾದೆ ಹಾಳಾಗೋಗ್ತಾ ಇದೆ ನಿಮ್ಮಿಂದ. ಇಲ್ಲ ಸರ್, ನಾನು ಹೇಳಿ ಸೋಮವಾರ ಹಾಕೊಡ್ತೀನಿ. ಸೋಮವಾರ ಯಾಕೆ ಹಾಕ್ಬೇಕು? ಯಾಕೆ ಅಲ್ಲಿಗೆ ಏನ್ ಮಾಡಿದ್ರಿ? ಯಾಕೆ ದುಡ್ಡು ಯಾಕೆ ಮಿಸ್ಯೂಸ್ ಮಾಡ್ಕೊಂಡ್ರಿ ನೀವು? ಸರ್ ಅವ್ರದ್ದು ಎಕ್ಸಾಕ್ಟ್ 6 ನಂಬರ್ ಸೈನ್ ಹಾಕಿದ್ದೀರಾ? ಸರ್ ಸೈನ್ ಹಾಕಿದ್ದಿಲ್ಲ ಅಂತಲ್ಲ. ಸೈನ್ ಹಾಕಿ ಇಸ್ಕೊಂಡು ಮತ್ತೆ ಏನ್ ಮಾಡ್ತೀರಾ? ಸೈನ್ ನೀವೇ ಹಾಕಿದ್ರಲ್ಲ ಮಾಡಿದ್ರೆ ಅವ್ರದ್ದಲ್ಲ ಅಂತಾರೆ. ಹೆಂಗ್ ಮತ್ತೆ ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.